ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ ಬಂದಿದ್ದಾರೆ ನಮ್ಮ ಈ ಒಂದು ಅಡುಗೆ ಮನೆಗೆ. ಸೊ ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಅಡುಗೆ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾರೆ ಇವತ್ತು. ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ನಾನು ಫಸ್ಟಿಗೆ ನಮ್ಮ ಬ್ರಾಹ್ಮಣರ ಶೈಲಿಯ ಬೆಂಡೆಕಾಯಿ, ನಮ್ಮಲ್ಲಿ ಸಾಸಿವೆ ಅಂತ ಹೇಳ್ತೀವಿ, ಕಾಯಿ ಸಾಸಿವೆ ಸ್ಟಾರ್ಟರ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಆಕ್ಚುಲಿ ಪನ್ನೀರಿಂದ ಮಾಡೋದು. ಈಗ ಪನ್ನೀರ್ ಎಲ್ಲರಿಗೂ ತಿನ್ಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಫ್ಯಾಟ್ ಅದು ಇದು ಅಂದ್ಕೊಂಡೆಲ್ಲ ಇದು. ಅದೇ ಇದನ್ನ ಡಿಫ್ರೆಂಟ್ ಆಲೂವಿಂದ ಮಾಡಿ, ಹರಾಬರ ಆಲೂ ತರ ಮಾಡ್ತಾ ಇದ್ದೀನಿ. ಓಕೆ, ಹರಾಬರ ಪನ್ನೀರ್ನ ಕಡೆ ತೆಗೆದು ಈ ಕಡೆ ಆಲೂ ಹಾಕ್ತಾ ಇದ್ದೀರಿ. ಸೊ ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಅಲ್ಲ ನೀವು? ಸೊ ನೋಡಬೇಕು ನಿಮ್ಮ ಕೈ ರುಚಿ ಹೇಗಿದೆ ಅಂತೇಳಿ. ಸೊ ಕಿಚನಲ್ಲೇ ಮಾತಾಡ್ತಾ ಅಡುಗೆನೂ ಮಾಡೋಣ, ಬನ್ನಿ. ಎಸ್ ಮೇಡಮ್. ಸೊ ಈಗ ನಮಗೆ ಫಸ್ಟ್ ಯಾವುದು ಅಡುಗೆ ಮಾಡ್ತಾ ಇದ್ದೀರಿ? ಬ್ರಾಹ್ಮಣರ ಶೈಲಿಯ ಬೆಂಡೆಕಾಯಿ ಕಾಯಿ ಸಾಸಿವೆ ಅಂತ. ಕಾಯಿ ಸಾಸಿವೆ ನಾವಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸಾಸಿವೆನು ಸಾಸಿವೆ ಸಾಸಿವೆ ಅಂತ ನಾವು ಸಾಸಿವೆ ಸ್ಟಾರ್ಟರ್ಸ್ ತರ ನಾವು ನಮ್ಮ ಊಟದಲ್ಲಿ ಅದನ್ನ ಹಾಕೊಳ್ತೀವಿ. ಸರಿ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಇದು ಬೆಂಡೆಕಾಯಿನ ನಾವು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಲಿಕ್ಕಿದೆ. ಹೌದು, ಆಯಿಲ್ ಹಾಕ್ಬೇಕಾ? ಹೌದು, ಸ್ವಲ್ಪ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಿಚನಲ್ಲಿ ಬಳಸುವಂಥ ಎಣ್ಣೆ. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕು. ಬೆಂಡೆಕಾಯಿ ನೀರೆಲ್ಲ ತೆಗೆದು ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿ. ಸೊ ತುಂಬ ತೆಳುವಾಗಿ ಸಣ್ಣದಾಗಿ ಹಚ್ಕೊಳ್ಬೇಕಾ? ದೊಡ್ಡದಾದರೆ ಅದು ಸಾಂಬಾರ್ ಥರ ಆಗ್ತದೆ. ಇದು ನಮಗೆ ಜಸ್ಟ್ ಒಂದು ಬಾಯಿಗೆ ಯೂಶ್ವಲಿ ಸಾಂಬಾರಿಗೆಲ್ಲ ಮಾಡುವಾಗ ತುಂಬ ಬೆಳೆತಿದಂದರೆ ಇಷ್ಟಪಡೋದಿಲ್ಲ, ಅದನ್ನು ಹಾಗೆ ಬಿಸಾಡ್ತೇವೆ. ಇದಕ್ಕೆ ಹಾಕಿ ಮಾಡ್ಬೋದಾ? ಇಲ್ಲ, ಇದಕ್ಕೂ ಎಳತೇಬೇಕು. ಏನಂದ್ರೆ ನಾವು ಬೆಂಡೆಕಾಯಿ ಸಾಂಬಾರಿಗೆ ತಂದಿರುವಾಗ ಕೆಲವೊಮ್ಮೆ ಉಳಿತದೆ, ಒಂದು 4-5 ಬೆಂಡೆಕಾಯಿ ಎಲ್ಲ ಉಳಿತದೆ. ಆಗ ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ನಮಗೆ. ನಾವು ಅದನ್ನು ಅಂದ್ರೆ ಅದು ಲೋಳೆ ಐಟಮ್ ಅಲ್ಲ, ಅದು ಬೇರೆದಕ್ಕೆ ಮಿಕ್ಸ್ ಮಾಡ್ಲಿಕ್ಕೂ ಆಗಲ್ಲ. ಅದು ಈ ತರ ಮಾಡಿ ನಾವು ಅದನ್ನು ಖಾಲಿ ಮಾಡ್ಬೋದು. ಇದೆಲ್ಲ ಒಂಥರ ಹೆಂಗಸರ ಬುದ್ಧಿವಂತಿಕೆ ಅಂತ ನಾವು ಹೇಳ್ಬೋದು. ಬಿಸಾಡೋದಕ್ಕಿಂತ ನಾವು ಅದನ್ನು ಇನ್ನೊಂದು ಉಪಯೋಗ ಮಾಡುವ. ಸೊ ತಾವು ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಸೊ ಹೋಮ್ ಮೇಕರ್. ಇದು ಸರಿ ಫ್ರೈ ಆಗಬೇಕು, ಫುಲ್ಲು ಬಣ್ಣ ಎಲ್ಲ ಬದಲಾಗಿ ಸ್ವಲ್ಪ ಗರಿ ಆಗಬೇಕು. ಆಗ ಮಾತ್ರ ನಿಮಗೆ ಟೇಸ್ಟ್ ಬರ್ತದೆ. ಅದು ಈ ತರ ಫ್ರೈ ಮಾಡೋದ್ರಿಂದ ಲೋಳೆ ಕೂಡ ಹೋಗ್ತದೆ. ಮತ್ತೆ ಗರಿ ಆಗುವಾಗ ಅದು ನಮಗೆ ಮೊಸರು ಜೊತೆ ನಾವು ಮಿಕ್ಸ್ ಮಾಡುವಾಗ ಅದು ನಿಮ್ಗೆ ಟೇಸ್ಟೇ ಬೇರೆ ಬರ್ತದೆ. ಇದು ಮೊಸರು ಜೊತೆ ಮಿಕ್ಸ್ ಮಾಡಿ ಮೊಸರು ನಾವು ಹಾಕ್ತೀವಿ, ಕೊನೆಯಲ್ಲಿ ನಾವು ಮೊಸರು ಹಾಕ್ತೀವಿ. ಇಲ್ಲಿ ಮೊದಲಿಗೆ ಹೇಳ್ಬೇಕಂದ್ರೆ ನನಗೆ ಅಡುಗೆನೇ ಬರ್ತಿರ್ಲಿಲ್ಲ. ಮದುವೆಗೂ ಮುಂಚೆ ಎಲ್ಲ ಅಡುಗೆ ಮಾಡಿದವಳೆ ಎಲ್ಲ. ಇಲ್ಲಿ ಅತ್ತೆ ಮನೆಗೆ ಬಂದ ಮೇಲೆ ಸ್ವಲ್ಪ ಅತ್ತೆ ಹೇಳಿಕೊಟ್ಟಿದ್ದಲ್ಲ, ನಾನು ಅವ್ರು ಮಾಡುವಾಗ ನೋಡಿ ನೋಡಿ ಕಲ್ತಿದ್ದು. ಅದೇ ಹಿರಿಯರು ಯಾರಾದ್ರೂ ಇದ್ರೆ ಅವ್ರು ಹೇಳ್ತಾರೆ. ಸೊ ನಾನು ಹೇಳ್ಕೊಡೋದಿಲ್ಲ, ಬಂದು ನೋಡ್ಬೇಕು.
ಸೊ ಅಡಿಗೆ ಮಾಡ್ತಾ ಇರುವಾಗ ಒಂದು ನೋಡಿದ್ರೆ ಸಾಕೋದು ಬಂದ್ರೆ ಅದು ಯಾವಾಗ್ಲೂ ನೆನಪಿಗೆ ಹೌದು ಅಲ್ವಾ, ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಯಾವಾಗ್ಲೂ ಮದುವೆಗೆ ಮುಂಚೆ ಮನೆಯಲ್ಲಿ ಅಮ್ಮ ಮಾಡ್ತಾರೆ, ಮತ್ತೆ ಅಕ್ಕಂದ್ರು ಇರ್ತಾರೆ, ನಮ್ಗೆ ಅದು ಅಡಿಗೆ ಮನೆ ಹೋಗುವ ಅಗತ್ಯವೇ ಇರೋದಿಲ್ಲ, ಆ ಪ್ರಮೇಯವೇ ಬರೋದಿಲ್ಲ. ಸೊ ಮದುವೆ ಆಗಿ ಈಗ ಸಾಧಾರಣ ಎಷ್ಟು ವರ್ಷ ಆಯ್ತು? 22 years ಆಯ್ತು. ಈಗ ಪಳಗಿರ್ಬೇಕಲ್ವಾ ಅಡಿಗೆಯಲ್ಲಿ? ಪಳಗಲಿಲ್ಲ, ಇನ್ನು ಕಲೀಲಿಕ್ಕೆ ಸಾಗರ ಅಲ್ಲ, ಅಡಿಗೆ ಅಂದ್ರೆ ಸಾಗರ. ನಾವು ಕಲ್ತಷ್ಟು ದಿನಾಲೂ ಒಂದೊಂದು ಹೊಸ ಒಬ್ರೊಬ್ರದ್ದು ಕೈ ರುಚಿಯು ಕೂಡ ಬೇರೆ ಅಲ್ಲ. ಹೌದು ಅದೇ ಹೇಳಿದ್ದು, ನಾವು ನಮ್ಮ ಒಂದು ಅಡಿಗೆ ಮನೆಯಲ್ಲಿ ಪ್ರತಿನಿತ್ಯವೂ ಎರಡೆರಡು ಅಡಿಗೆ ಮಾಡ್ತಾ ಬಂದ್ರೂ ಕೂಡ ಇನ್ನಷ್ಟು ಅಡಿಗೆಗಳು ಇದೆ ಅಂತ ಹೇಳಿದ್ರೆ ಅಡಿಗೆಯ ಒಂದು ರೆಸಿಪೀಸ್ ಎಷ್ಟು ಅಗಾಧ. ಇರುವ ತರಕಾರಿಯನ್ನೇ ಹಲವು ಬಗೆ ನಾವು ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತಾ ಅದನ್ನು ನೋಡಿ ಮಾಡುವಂಥದ್ದು. ಸೊ ಇದೀಗ ಈ ತರ ಹುರಿದಾಗ್ಲೇ ಅರ್ಧ ಬೆಂದಿರತ್ತಲ್ಲ? ಹೌದು, ಪೂರ್ತಿ ಬೇಯ್ತದೆ ಅದು ನಿಮಗೆ, ಪೂರ್ತಿಯಾಗಿ ಪೂರ್ತಿ ಕಲರ್ ಕಪ್ಪಾದಷ್ಟು ನಿಮಗೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ನಾವು ಕಲರ್ ಏನೋ ಇದಾಯ್ತಾ ಸುಟ್ಟೋಯ್ತಾ ಅಂತ ತಿಳ್ಕೊಳ್ತೀವಿ, ಹಾಗಲ್ಲ. ಇದರಲ್ಲಿ ಫುಲ್ ಕಲರ್ ಕಪ್ಪು ಒಳ್ಳೆ ಹುರಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ. ಸೊ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಒಂದು ಬೆಂಡೆಕಾಯಿಂದ ಕೂಡ ಒಂದು ಸಾರಿ ಒಬ್ರು ಚಟ್ನಿ ಮಾಡಿ ತೋರಿಸಿದ್ದಾರೆ. ಲೋಳೆ ಬರುತ್ತೆ ಹೇಗೆ ಅಂತ ನನಗೆ ಅಂದರೆ ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಆಗ ಅವರೊಂದು ಮಾಡಿದ್ರು ಚಟ್ನಿ, ಆ ಟೇಸ್ಟ್ ಇನ್ನೂ ಹಾಗೇ ಮೈಂಡಲ್ಲಿ ಉಳಿದಿದೆ. ಅಷ್ಟು ಒಳ್ಳೆಯದಾಗಿತ್ತು. ಬೆಂಡೆಕಾಯಲ್ಲೂ ಕೂಡ ಚಟ್ನಿ ಮಾಡ್ಬೋದಾ ಅಂತೇಳಿ. ಸೊ ಅದೇ ಹೇಳೋದಲ್ಲ, ಅಡುಗೆ ಅವರ ಕೈ ರುಚಿ ಅಂತ ಹೇಳೋದು ಅದಕ್ಕೆ, ಮಾಡುವ ಟೆಕ್ನಿಕಲ್ಲಿ ಇರೋದು. ಇದೀಗ ನೋಡಿ ಹುರಿತಾ ಎಲ್ಲ ಲೋಳೆ ಹೋಯ್ತು, ಕಲರ್ ಚೇಂಜ್ ಆಯ್ತು. ಸಾಕ ಆಫ್ ಮಾಡುದ? ಆಫ್ ಮಾಡಿ ಸ್ವಲ್ಪ ಕೂಲ್ ಆಗಲಿ ಇದು. ಬಟ್ ಇದಕ್ಕೆ ಏನು ಉಪ್ಪು ಏನು ಹಾಕೋಗಿಲ್ಲ, ಹಾಗೆ ಲಾಸ್ಟಿಗೆ. ಈಗ ನೆಕ್ಸ್ಟ್ ಇನ್ನು ಮಿಕ್ಸಿಗೆ ಕಾಯಿ ಒಂದು ರುಬ್ಬಿಟ್ಟಿದೆ. ಇದಕ್ಕೆ ಹಸಿ ಕಾಯಿ ತುರಿನೇ ಒಳ್ಳೇದು. ಇದು ಕಾಯಿ ಸಾಸಿವೆ ಅನ್ನುವಾಗ ಕಾಯಿ ಫ್ರೆಶ್ ಇರಬೇಕು. ಸ್ವಲ್ಪ ಕಾಯಿ ನಿಮಗೆ ಇದಾದ್ರೆ, ಕಾಯಿ ಅಂದ್ರೆ ಈ ತೆಂಗಿನಕಾಯಿ? ತೆಂಗಿನಕಾಯಿ. ಓಕೆ, ಕಾಯಿ ತುರಿಗೆ ಕಾಯಿ ಸಾಸಿವೆ ಅಲ್ವಾ, ಸಾಸಿವೆ ಕೂಡ ಹಾಕ್ಲಿಕ್ಕೆ ಉಂಟು. ಹಸಿ ಸಾಸಿವೆನಾ? ಹಸಿನೇ. ಎಷ್ಟು ಹಾಕೊಳ್ಬೇಕು? ಈಗ 1 ಕಪ್ ನೀವು ತೆಂಗಿನ ತುರಿ ತಗೊಂಡ್ರೆ ಅದಕ್ಕೆ ಅರ್ಧ ಸ್ಪೂನ್ ಜಾಸ್ತಿ ಹಾಕಿದ್ರೆ ಅದರದ್ದೇ ಸ್ಮೆಲ್ ಬೇರೆ ಆಗ್ತದೆ. ಆಮೇಲೆ ನಿಮಗೆ ಖಾರಕ್ಕೆ 1 ಬೇಕಾದ್ರೂ ಹಾಕ್ಬೋದು, 2 ಬೇಕಾದ್ರೂ ಹಾಕ್ಬೋದು. ಖಾರ ರುಚಿಗನುಸಾರವಾಗಿ ಹಾಕೊಳ್ಳೋದು. ನಾನಿಲ್ಲಿ 2 ಹಾಕ್ತೀನಿ. ಇದು ಹೆಚ್ಚು ಖಾರ ಮಾಡಿದ್ರೆ ಒಳ್ಳೇದಿರುತ್ತಾ ಅಥವಾ? ಆಕ್ಚುಲಿ ನಾವು ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ಸ್ವಲ್ಪ ಮೀಡಿಯಂ ಖಾರ, ಜಾಸ್ತಿ ಯಾರು ತಿನ್ನೋದಿಲ್ಲ. ಆಗ ಇದು ಮತ್ತೆ ಸ್ಟಾರ್ಟಿಂಗ್ ಅಂತ ನಾವು ಎಲೆಯಲ್ಲಿ ಬೆಳೆಸುವಾಗ ಸ್ಟಾರ್ಟಿಂಗ್ ಹಾಕುವಾಗ ಲೈಟ್ ಖಾರದಿಂದ ಸ್ಟಾರ್ಟ್ ಮಾಡ್ತೇವೆ ಅಡಿಗೆಯಲ್ಲಿ, ಆಮೇಲೆ ಮೀಡಿಯಂ, ಆಮೇಲೆ ಆ ತರ. ಫಸ್ಟ್ ನೀವು ತುಂಬಾ ಖಾರ ಕೊಟ್ರೆ ನೀರು ಕುಡದೆ ಹೊಟ್ಟೆ ತುಂಬುತ್ತೆ, ಹಾಗಾಗಿ ನಂತರದ್ದು ತಿನ್ನೋದಕ್ಕೆ ಆಗೋದಿಲ್ಲ. ಇದಕ್ಕೆ ನೀರೇನಾದ್ರೂ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಆಗಬೇಕಾ ನೋಡ್ಕೊಳ್ಳಿ. ಸಾಕು. ಇದನ್ನ ಬೇಯಿಸ್ಲಿಕ್ಕೆ ಏನು ಇಲ್ವಾ? ಇಲ್ಲ, ಇದು ಹಸಿ. ಮಧ್ಯಾಹ್ನದ ಊಟದ ಟೈಮಿಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಇದನ್ನು ಹುರಿದು ಇಟ್ಕೊಂಡ್ರೆ ಇದನ್ನು ಬಡಿಸ್ಲಿಕ್ಕೆ ಆಗುವಾಗ ಇದನ್ನು ಬೆಂಡೆಕಾಯಿ ಹಾಕಿ ಇಮಿಡಿಯೇಟ್ ಹಾಕಿದ್ರೆ ನಿಮಗೆ ಟೇಸ್ಟ್ ಬರ್ತದೆ. ಅವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಆಮೇಲೆ ಮೊಸರು ಹಾಕ್ಲಿಕ್ಕೆ ಉಂಟು, ಹಾಕ್ತೇನೆ. ಓಕೆ, ಇದು ಅನ್ನದ ಜೊತೆಗೆ ಕಲಸಿ ತಿನ್ನುವಂಥದ್ದು? ಅನ್ನದ ಜೊತೆಗೆ, ಬರೀ ಅನ್ನ. ವೈಟ್ ರೈಸ್ ಇದ್ರೆ ಒಳ್ಳೇದಾಗ್ತದೆ, ಬಾಯ್ಲ್ಡ್ ರೈಸಿಗೆಲ್ಲ ಸ್ವಲ್ಪ ಸಪ್ಪೆ ಅನ್ಸುತ್ತೆ. ಇದಕ್ಕೆ ಈಗ ಇದು ಹುರಿದಿರೋದು ಹಾಕ್ಲಾ? ಇದು ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಲಾಸ್ಟ್ಗೆ. ಹೌದು, ಸೊ ಒಗ್ಗರಣೆಗೆ ಇಟ್ಕೊಳ್ಳೋಣ.
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಸಾಕು. ಸಾಸಿವೆ ಹಾಕ್ತೇನೆ. ಉದ್ದಿನಬೇಳೆ, ಮೆಣಸು, ಆಮೇಲೆ ಬೇಸೊಪ್ಪು, ಆಮೇಲೆ ಇದಕ್ಕೆ ಇಂಗಿನ ಒಗ್ಗರಣೆ ಒಳ್ಳೆದಾಗ್ತದೆ. ಅದು ಗಾದೆನೇ ಉಂಟಲ್ಲ, ಇಂಗು ತೆಂಗು ಇದ್ರೆ ಮಂಗ ಕೂಡ ಅಡಿಗೆ ಮಾಡ್ತಾರೆ, ಹಾಗೆ ಇಂಗಿಂದ ಒಗ್ಗರಣೆ ಮಾಡಿದ್ರೆ ಅದು ಟೇಸ್ಟ್ ಕೂಡ ಜಾಸ್ತಿನೇ ಆಗ್ತದೆ. ಈಗ ಇಂಗು ಇದೆ, ತೆಂಗು ಇದೆ. ಹೌದು. ಹಾಕ್ತೇನೆ. ಸೊ ಇದು ರೆಡಿನಾ? ರೆಡಿ ಇದೆ. ಈಗ ನೀವು ಇದನ್ನ ಮಾಡಿದ್ರಿ, ಇದು ಬೆಂಡೆಕಾಯಿ ಹಾಕಿದ್ರಿ, ಬೇರೆ ಯಾವ್ದಾದ್ರು ತರಕಾರಿ ಕ್ಯಾಪ್ಸಿಕಮ್ ಆಗುತ್ತೆ. ಕ್ಯಾಪ್ಸಿಕಮ್ ಇದೇ ರೀತಿ ಹುರಿದು ಸೇಮ್ ಮೆಥಡ್ ಎಲ್ಲ ಸೇಮ್. ಕ್ಯಾಪ್ಸಿಕಮ್ ಆಗುತ್ತೆ. ಬದನೆಕಾಯಿ ಇಷ್ಟಪಡುವವರು ಅದನ್ನ ಸಣ್ಣ ಅದು ಹೆಚ್ಚಿ ಅದನ್ನು ಮಾಡ್ಬೋದು, ಬದನೆಕಾಯಿ ಹಾಕಿಯೂ ಮಾಡ್ತಾರೆ. ಹೆಚ್ಚಾಗಿ ಬೆಂಡೆಕಾಯಿಂದ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ಓಕೆ, ಸರಿ, ಸರ್ವ್ ಮಾಡೋಣ. ಓಕೆ. ಬೆಂಡೆಕಾಯಿ ಕಾಯಿ ಸಾಸಿವೆ. ಬೆಂಡೆಕಾಯಿ ಕಾಯಿ ಸಾಸಿವೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ. ಹಿಂಗಿನ ಒಗ್ಗರಣೆ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ಇಷ್ಟೇ ಸಾಕು ಅಂತ ಅನಿಸುತ್ತೆ. ತುಂಬ ಹಸಿವಾಗ್ತಾ ಇರುವಾಗ ಇಂಥ ಒಂದು ಲೈಟ್ ಆಗಿರುವಂಥ ಒಂದು ಏನಾದರೂ ರೆಸಿಪಿ ಇದ್ದರೆ ಅಥವಾ ಗ್ರೇವಿ ಇದ್ದರೆ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋದಕ್ಕೆ ಸೂಪರ್. ಸೊ ಹೇಗೆ ತಯಾರಿಸೋದು ಈ ಬೆಂಡೆಕಾಯಿ ಕಾಯಿ ಸಾಸಿವೆ ಮತ್ತೊಮ್ಮೆ ನೋಡಿ. ಕಾಯಿ ಸಾಸಿವೆ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಬೆಂಡೆಕಾಯನ್ನು ಹುರಿದು ಬೇಯಿಸಿ. ಇನ್ನೊಂದೆಡೆ 1 ಕಪ್ ತೆಂಗಿನ ತುರಿಗೆ, ಅರ್ಧ ಚಮಚದಷ್ಟು ಸಾಸಿವೆ, 2 ಹಸಿಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಮೊಸರು, ಹುರಿದಿಟ್ಟ ಬೆಂಡೆಕಾಯಿ ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಹಿಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ದಿಢೀರ್ ಕಾಯಿ ಸಾಸಿವೆ ತಯಾರು. ಸೊ ಬೆಂಡೆಕಾಯಿ ಕಾಯಿ ಸಾಸಿವೆ ಆಯಿತು. ಅದ್ರ ಜೊತೆಗೆ ಏನಾದರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಸೊ ಆಲೂಯಿಂದ ಏನೋ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ವಿದ್ಯಾ ಕಾಫಿ. ಸೊ ಈಗ ಇನ್ನೊಂದು ರೆಸಿಪಿ, ಅದು ಕೂಡ ಊಟಕ್ಕೇ ಆಗುವಂಥದ್ದು ಅಂತ ಹೇಳಿದ್ದಾರೆ. ಯಾವ ರೆಸಿಪಿ ನೋಡೋಣ ಮೇಡಮ್. ಈಗ ಯಾವ ರೆಸಿಪಿ? ಆಲೂಗಡ್ಡೆಯಿಂದ ಅಂತ ಹೇಳಿದ್ರಿ. ಪನ್ನೀರ್ ಇಷ್ಟ ಇಲ್ಲದವರು, ಪನ್ನೀರ್ ಇಷ್ಟ ಇಲ್ಲದವರಿಗೆ ಆಲೂಗಡ್ಡೆ ಅಥವಾ ತರಕಾರಿಯಿಂದ, ಇದರಿಂದ ನಿಮಗೆ ಪನ್ನೀರಿಂದ ಫ್ಯಾಟ್ ಅಂತ ನಾವು ಅಂದರೆ ಮಕ್ಕಳಿಗೆಲ್ಲ ತುಂಬ ಫ್ಯಾಟು ಈಗ ಎಲ್ಲ ಜಾಸ್ತಿ ಬೊಜ್ಜು ಅಂತ ಇದು ಮಾಡ್ತಾರೆ. ಅದರ ಬದಲಾಗಿ ನಾವು ಹಾಲುನ ಹಾಕಿ ಒಂದು ಹರಬರ ಹಾಲು ಅಂತ ಮಾಡ್ತಾ ಇದ್ದೀವಿ. ಹರಬರ ಹಾಲು. ಓಕೆ, ನನಗೆ ಪನ್ನೀರ್ ಇಷ್ಟ. ಸರಿ, ಓಕೆ, ಸ್ಟಾರ್ಟ್ ಮಾಡುವ. ಓಕೆ, ಎಸ್ ಮೇಡಮ್. ಫಸ್ಟ್ ನಾನು ಮಿಕ್ಸಿ ತಗೊಳ್ತೇನೆ. ಇದು ಹುರಿದ ನೆಲಗಡಲೆ, ಶೇಂಗಾ ಅಂತ ಹೇಳ್ತೀವಲ್ಲ ಅದು. ಇದು ಎಳ್ಳು, ಬಿಳಿ ಎಳ್ಳು. ಇದನ್ನು ಸ್ವಲ್ಪ ಒಂದು ಪೇಸ್ಟ್ ಮಾಡ್ಕೊಂಡು, ಮತ್ತೆ ನೀರು ಹಾಕಿದ್ಮೇಲೆ ಸರಿ ಗ್ರೈಂಡ್ ಆಗಲ್ಲ. ಫಸ್ಟ್ ಪೌಡರ್ ಮಾಡಬೇಕಾ? ಸ್ವಲ್ಪ ಪೌಡರ್ ಆಗಲಿ, ಆಮೇಲೆ ಬಾಕಿ ಉಳಿದದ್ದು. ಹೀಗೆ ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಹರಬರ ಅಂತ ಹೇಳುವಾಗ ನಾವು ಕಲರ್ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಮೇನ್ ಬೇಕು ಇದಕ್ಕೆ. ಪಾಲಕ್ ಹಾಕೊಳ್ಳೋಕ್ಕಾಗತ್ತಾ? ಇಲ್ಲ, ಸ್ಮೆಲ್ ಬೇರೆ ಆಗ್ತದೆ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ. ಓಕೆ. ಆಮೇಲೆ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು
ಹಸಿಮೆಣಸು ನಾನು ಇಲ್ಲಿ ಒಂದು 5 ರಿಂದ 6 ಹಾಕ್ತಾ ಇದ್ದೇನೆ. ಆಮೇಲೆ ನಮಗೆ ಇದಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಇದು ಹುಣಸೆ ಹಣ್ಣು ಬದಲು ನಾವು ಲಿಂಬೆ ಹಣ್ಣು, ಹುಣಸೆ ಹಾಕಿದ್ರೆ ಅದ್ರ ಕಲರ್ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ. ಅದಕ್ಕೆ ನಾನು ಲಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಆ ಕಲರ್ನು ರೀಟೇನ್ ಆಗುತ್ತೆ ಅಲ್ಲ. ಹೌದು. ಇದಕ್ಕೆ ಹಿಂಡ್ತಾ ಇದ್ದೀನಿ. ಇದನ್ನು ಗ್ರೈಂಡ್. ಓಕೆ, ನೀರು ಹಾಕಬೇಕಾ? ಫಸ್ಟಿಗೆ ಇದಾಗಲಿ, ಆಮೇಲೆ ಮತ್ತೆ ನೀರು ಹಾಕಿ ಫೈನ್ ಪೇಸ್ಟ್. ಇನ್ನು ಕಡಾಯಿ ಬೇಕು, ಎಣ್ಣೆ ಹಾಕಿ ಇದನ್ನು ಹಾಲನ್ನು ಫ್ರೈ ಮಾಡಬೇಕು. ಆಯಿಲ್ ಹಾಕ್ಲಾ? ಹಾಂ, ಹಾಕಿ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಆಗಲೇ ಹೇಳಿದಾಗೆ. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಾ? ಸ್ವಲ್ಪ ಇನ್ನೂ ಬೇಕು? ಚೂರು, ಯಾಕಂದರೆ ಆಲೂಗಡ್ಡೆನು ಆಯಿಲಲ್ಲಿ ನಾವು ಓಕೆ, ಶಾಲೋ ಫ್ರೈ ಮಾಡ್ಕೊಳ್ಳಿ. ಇಲ್ಲ, ಇದನ್ನು ಗ್ರೇವಿನ ಮಾಡಲಿಕ್ಕೆ ಉಂಟು, ಬಟ್ ಸಾಕ ಈಗ? ಸಾಕು. ಬಿಸಿಯಾದ ಕೂಡಲೇ ಚೂರು ಸಾಸಿವೆ. ಇದು ಆ್ಯಕ್ಚುಲಿ ಅನ್ನದ ಜೊತೆಗೆ ಸೈಡಿಗೆ ಅಥವಾ ಚಪಾತಿಗೆಲ್ಲ? ಚಪಾತಿಗೆ, ಪರೋಟಕ್ಕೆ ಆ ಥರದಕ್ಕೆ ಚೆನ್ನಾಗಾಗ್ತದೆ. ಸ್ವಲ್ಪ ಜೀರಿಗೆ. ಮಕ್ಕಳ ಬಾಕ್ಸಿಗೆಲ್ಲ ಬೆಳಗಿನ ಚಪಾತಿಗೆ ಒಂದೇ ಗ್ರೇವಿ ಮಾಡಿ ಬೋರ್ ಆಗಿರ್ತದೆ, ಅವಾಗ ಇದನ್ನೆಲ್ಲ ಮಾಡ್ಬೋದು. ಆಲೂಗಡ್ಡೆ ಆ್ಯಕ್ಚುಲಿ ಆಲೂಗಡ್ಡೆನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದರದ್ದು ಒಂದು ಟೇಸ್ಟ್ ಬೇರೆ. ಅಂದರೆ ರಾ ಆಲೂ ಹಾಕಿ ಬೇಯಿಸಿದ ಆಲೂಗಿಂತ ಈ ಥರ ಮಾಡಿದರೆ ಒಂದು ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮಕ್ಕಳ ಲಂಚ್ ಬಾಕ್ಸಿಗೆ ಗ್ರೇವಿಯಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಮಕ್ಕಳು ಏನು ಮಾಡ್ತಿದ್ದಾರೆ? 2 ಮಕ್ಕಳು ನನಗೆ. ಮಗ ಸೆಕೆಂಡ್ ಇಯರ್ MBBS ಅಲ್ಲಿದ್ದಾನೆ, ಮೆಡಿಕಲ್ ಮಾಡ್ತಾ ಇದ್ದಾನೆ. ಓ, ಮಗಳು ಚಿಕ್ಕವಳು 6th ಸ್ಟ್ಯಾಂಡರ್ಡ್ ಆಗಿದ್ದಾರೆ. ಓ, ಅದು ತುಂಬ ಲಾಂಗ್. ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡೋದಾ? ಹಾಂ, ರುಚಿಗೆ ಸ್ವಲ್ಪ ಈಗ ಉಪ್ಪು ಹಾಕ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಬೇಗ ಬೇಯ್ತದೆ ಅಂತ. ಆಮೇಲೆ ಮತ್ತೆ ಇನ್ನೊಂದು ಗ್ರೇವಿ ಆಗುವಾಗ ಇನ್ನೊಂದು. ಇದು ಬೇಯಿಸಿದ ಆಲೂಗಡ್ಡೆನ ಈ ಥರ ಮಾಡ್ಲಿಕ್ಕಾಗುತ್ತಾ? ಮಾಡ್ಬೋದು, ಆದರೆ ಈ ಥರ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿ ಈಕ್ವಲೆಂಟ್ ಪನ್ನೀರಿಗೆ ಸಮ ಅಂತ. ಬೇಯಿಸಿದಾದ್ರೆ ಅದೊಂದು ಟೇಸ್ಟ್ ಬೇರೆ ಆಗ್ತದೆ, ಸ್ವಲ್ಪ ಸ್ಮೂತ್ ಆಗಿ ಬರ್ತದೆ. ಇದಾದರೆ ಸ್ವಲ್ಪ ಪೂರ್ತಿ ಬೇಯಲೂಬಾರ್ದು, ಒಂದು 80% ಅಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ. ಇದು ಸಾಕು ಈಗ. ಸೊ ಇಷ್ಟು ಬಂದರೆ ಆಯಿತು. ಲೈಟ್ ಕಲರ್ ಚೇಂಜ್ ಆಯಿತು. ಈಗ ನಾವು ಈ ಗ್ರೇವಿ ಇದು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ. ಕಲರ್ ಮಾತ್ರ ಗ್ರೀನ್ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೇನೆ ನೀವು ನಿಂಬೆ ರಸ ಹಾಕಿದ್ರಲ್ಲ, ಆ ಕಲರ್ ರಿಟೇನ್ ಆಗಿದೆ. ಒಳ್ಳೆ ಹಸಿರು ಕಲರ್ ಬಂದಿದೆ. ಸ್ವಲ್ಪ ನೀರು ಬೇಕಿದೆ, ಹಾಕ್ಬೇಕಾ? ನಾವು ಇದಕ್ಕೆ ಎಳ್ಳು ಮತ್ತು ಶೇಂಗಾ ಹಾಕಿದ್ದೀವಿ, ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಮತ್ತೆ ನಿಮಗೆ ಬಾಯ್ಲ್ ಆಗ್ತಾ ಆಗ್ತಾ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅಂದರೆ ಕಾಯಿ ಯೂಸ್ ಮಾಡಲ್ಲ, ಶೇಂಗಾ ಹಾಕಿ ಅದೆರಡು ಹಾಕಿದ್ರಿಂದ ಸ್ವಲ್ಪ ತಿಕ್ ಆಗ್ತಾ ಹೋಗುತ್ತೆ. ಓಕೆ ಓಕೆ. ಕಲರ್ ಮಾತ್ರ ಸೂಪರ್. ಲವ್ ದ ಕಲರ್. ಹರ ಬರ ಅಂದರೆ ಹಾಗೇ ಇದೆ. ಹರಾನೂ ಇದೆ, ಈ ಕಡೆ ಬರಾನೂ ಇದೆ. ಫುಲ್ ಹಾಲು. ಸ್ವಲ್ಪ ಉಪ್ಪು ಆವಾಗ ಬೇಯ್ಲಿಕ್ಕೆ ತಕ್ಕ ಹಾಕಿರೋದು. ಇದೊಂದು ಸ್ವಲ್ಪ ಉಪ್ಪು ಹಾಕ್ತೇವೆ. ಈಗ ಬೇಯಲಿಕ್ಕೆ ಬಿಡುವ. ಆ್ಯಕ್ಚುಲಿ ಕಲರ್ ನೋಡ್ತಾ ಇರುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಕಲರ್. ಅರೋಮಾ ಎಸ್
ಒಳ್ಳೆ ಬರ್ತಾ ಇದೆ. ಸೊ ಮಧ್ಯಾಹ್ನದ ಟೈಮ್ ಈ ಥರ ಎಲ್ಲ ನೀವು ಸತಾಯಿಸೋ ಬೇಗ ಬೇಗ ಮಾಡಬೇಕು. ಆಲೂ ಬದಲಿಗೆ ನಾವು ಇದು ಕೂಡ ಹಾಕ್ಬೋದು, ಗೋಬಿ ಕೂಡ ಸೇಮ್. ಓಕೆ, ಅದು ಎರಡು ಕೂಡ ಮಿಕ್ಸ್ ಮಾಡ್ಬೋದಾ? ಇಲ್ಲ, ಅಥವಾ ಯಾವುದಾದ್ರೂ ಒಂದೇ ತರಕಾರಿ? ಸ್ಮೆಲ್ ಚೇಂಜ್ ಆಗ್ತದೆ. ಗೋಬಿಯಲ್ಲಿ ಕೂಡ ಹೀಗೆ ಮಾಡ್ಬೋದು. ಸೇಮ್ ಇದರಲ್ಲಿ ನಾವು ಟಿಕ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಿದರೆ ಅದು ಪಕೋಡ ಥರ ಬರ್ತದೆ, ಅದನ್ನು ಮಾಡ್ಬೋದು. ನೈಸ್. ಅದು ಒಮ್ಮೆ ಕಲರ್ ಆಸಮ್ ಬರ್ತಾ ಇದೆ. ಇದು ನಾವು ಶೇಂಗಾ ಹಾಕ್ಲಿಕ್ಕೆ ಹೋಗಿ ಮಾಡುವಲ್ಲಿ ಸ್ವಲ್ಪ ನಾವು ಹೇಗೆ ತಿರುಗಿಸ್ಬೇಕು. ಹೌದು, ಇಲ್ಲಾದ್ರೆ ತಳ ಹಿಡಿಯುವಂಥ ಚಾನ್ಸಸ್ಸಾ? ಓಕೆ. ನೋಡಿ, ಒಬ್ರೊಬ್ರು ಒಂದೊಂದು ಟೆಕ್ನಿಕ್ ಇರುತ್ತೆ. ಆ ಗ್ರೀನ್ ಕಲರ್ ಬರಬೇಕು ಅಂದರೆ ಯೂಶ್ವಲಿ ಒಳ್ಳೆ ಗ್ರೀನ್ ಬರಬೇಕು ಅಂತ ಹೇಳಿದರೆ ಈ ಪಾಲಕ್ದು ಪೇಸ್ಟ್ ಹಾಕಿ ಅಂತ ಹೇಳ್ತಾರೆ. ಬಟ್ ನೀವು ಬರೀ ಇಷ್ಟನ್ನೇ ಮಾಡಿದ್ರಿ, ಬಟ್ ಆ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಇಂಪ್ರೆಸ್ಡ್. ಬಹುಶಃ ನಿಂಬೆ ರಸ ನೀವು ರುಬ್ಬಾಗ್ಲೇ ಹಾಕಿದ್ರಿಂದ ಮೇನ್ ಕಲರ್ ಚೇಂಜ್ ಆಗೋದಿಲ್ಲ ನಿಂಬೆ ರಸ. ನಾವು ಅದ್ರ ಬದಲಿಗೆ ಹುಣಸೆ ಹಣ್ಣು ಹಾಕಿದ್ರೆ ಈಗ ಕಲರ್, ಹುಣಸೆ ಹಣ್ಣು ಹಾಕಿದ್ರೆ ಹೋಗುತ್ತೆ. ಸೊ ನಾವು ಹುಳಿಗೆ ಟೊಮ್ಯಾಟೊ ಹಾಕಿದ್ರು ಕೂಡ ಕಲರ್ ಚೇಂಜ್ ಆಗುತ್ತೆ. ಅದ್ರ ಹೆಸರೇ ಹರ ಅಲ್ಲ, ಹರ ಅಂದ್ರೆ ಟೋಟಲಿ ಇಂಪ್ರೆಸ್ಡ್. ತುಂಬ ಚೆನ್ನಾಗಿ ಬಂದಿದೆ ಕಲರ್. ನೋಡಿ, ಈಗ ಎಣ್ಣೆ ಕೂಡ ಎಲ್ಲ ಬಿಟ್ಟಿದೆ, ಆಗ್ತಾ ಬಂದಿದ್ದು ಆಗಿದೆ. ಇದು ಈಗ ಲಾಸ್ಟಿಗೆ ಒಂದು ಕಸೂರಿ ಮೇಥಿ ಇದು ಕಸೂರಿ ಮೇಥಿ ಹಾಕಿದರೆ ಸ್ವಲ್ಪ, ಈಗ ಹೊರಗಡೆ ನಾವು ಹೋಟೆಲ್ ಸ್ಟೈಲ್ ಇದು ಆ ಥರ ಮಕ್ಕಳಿಗೆಲ್ಲ ಮನೇಲಿ ಇದು ಮನೆಯಲ್ಲೇ ಮಾಡಿದ ಅಡಿಗೆ ಅಂತ, ಇದು ಕಸೂರಿ ಮೇಥಿ ಹಾಕೋದ್ರಿಂದ ಸ್ಮೆಲ್ ಚೇಂಜ್ ಆಗ್ತದೆ, ಸ್ವಲ್ಪ ಚೇಂಜ್. ಹೌದು, ನಿಮಗೆ ಹೋಟೆಲಲ್ಲೆಲ್ಲ ಸಿಗುವ ಗ್ರೇವಿ ಥರ ಬರ್ತದೆ, ಅದರಿಂದ ಕಸೂರಿ ಮೇಥಿ. ಮೇಲೆ ಸರ್ವ್ ಮಾಡೋ ಒಂದು ಕ್ರೀಮ್ ಬೇರೆ ಹಾಕಿದ್ರೆ ಹೋಟೆಲಿಂದ ತರಿಸಿದ್ದು ಅಂತ ಹೇಳ್ಬೋದು. ಆಫ್ ಮಾಡಲ? ಆಫ್ ಮಾಡಿ. ಓಕೆ ಮೇಡಮ್, ಈಗ ತೆಗಿತಾ ಇದ್ದೇನೆ. ಹರಾಬರ ಆಲೂ ರೆಡಿ ತಿನ್ನಲು. ಹರಾಬರ ಆಲೂ ಜೊತೆಗೆ ಈ ಕಡೆ ಒಂದು ಬಾಲು ಬೇರೆ ಇದೆ. ನಿಮ್ಮ ಹಾಗೆ ಒಂದು ಮುದ್ದಾದ ಗೊಂಬೆ ಕೂಡ ಇದೆ. ಎಸ್, ಸೂಪರ್. ಸೊ ನೀವೇ ಮಾಡಿದ ಕಾರ್ವಿಂಗ್? ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡೋದಕ್ಕಂತೂ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಬಟ್ ಟೇಸ್ಟ್ ಹೇಗಿದೆ ನೋಡಬೇಕು. ಈ ಹರಾಬರ ಹಾಲು ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಹರಾಬರ ಆಲೂ ತಯಾರಿಸುವ ವಿಧಾನ. ಮೊದಲಿಗೆ ಹುರಿದ ನೆಲಗಡಲೆ, ಎಳ್ಳನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಆಲೂಗಡ್ಡೆ ಹೋಳುಗಳನ್ನು ಹುರಿಯಿರಿ. ಆಲೂಗಡ್ಡೆ ಸ್ವಲ್ಪ ಬೆಂದ ನಂತರ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ರುಚಿಕರವಾದ ಹರಾಬರ ಆಲೂ. ಎಸ್ ಮೇಡಮ್, ಸೊ ಹರಾಬರ ಆಲೂ, ಅದ್ರ ಜೊತೆಗೆ ಈ ಕಡೆ ಬೆಂಡೆಕಾಯಿ, ಕಾಯಿ, ಸಾಸಿವೆ. ಎಸ್. ಸೊ ಫಸ್ಟ್ ನಮ್ಮ ಸೌತ್ ಇಂಡಿಯನ್ನೇ ನೋಡುವ ಅಲ್ಲ? ತಗೊಳ್ಳಿ ಮೇಡಮ್. ನಾನು ಬೆಂಡೆಕಾಯಿದು ಅಷ್ಟು ನನಗೆ ಓಕೆ, ಬಟ್ ಇದು ತುಂಬ ಚೆನ್ನಾಗಿದೆ. ವೆರಿ 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 ಟೇಸ್ಟಿ. ಬರೀ ಅನ್ನ ಮತ್ತು ಅಷ್ಟಿದ್ರೆ ಸಾಕು, ತಿನ್ಬೋದು. ಬೆಂಡೆಕಾಯಿ ನೀವು ಹಾಗೆ ಬರೀ ಫ್ರೈ ಮಾಡಿದ್ರಿ, ಏನೂ ಹಾಕಲಿಲ್ಲ, ಉಪ್ಪು ಹಾಕಲಿಲ್ಲ, ನಾನು ಅಂದ್ಕೊಂಡೆ ಸ್ವಲ್ಪ ಬ್ಲ್ಯಾಂಡಾಗಿ ಬರ್ಬೋದು. ಬಟ್ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಇದು ಟೇಸ್ಟ್ ನೋಡ, ತಗೊಳ್ಳಿ ಮೇಡಮ್. ಸೊ ಚಪಾತಿ ಜೊತೆಗೆ ತಿನ್ನಬೇಕಾ? ಹಾಂ, ಚಪಾತಿ, ಪರೋಟ. ನಿಮ್ಮ ಕೈ ರುಚಿ ಸೂಪರ್, ತುಂಬ ಚೆನ್ನಾಗಿದೆ. ಸೊ ಒಂದು ಸ್ವಲ್ಪ ಊಟ ಮಾಡೋರು ಇನ್ನೊಂದು ತುತ್ತು ಜಾಸ್ತಿಯೇ ತಿಂತಾರೆ.
ಅಷ್ಟು ಚೆನ್ನಾಗಿದೆ. ಎರಡು ಕೂಡ ತುಂಬ ತಾಮ್ಜಾಮ್ ಏನಿಲ್ಲ. ಸೊ ಸೌತ್ ಇಂಡಿಯನ್ನು ಸೈ, ನಾರ್ತ್ ಇಂಡಿಯನ್ನು ಸೈ, ತುಂಬ ಚೆನ್ನಾಗಿದೆ. ಸೊ ನಾನಂತೂ ಟೋಟಲಿ ಇಂಪ್ರೆಸ್. ತುಂಬ ಚೆನ್ನಾಗಿ, ಆಗಲೇ ಕಲರ್ ಬಗ್ಗೆ ಹೇಳಿದೆ, ಬಟ್ ಟೇಸ್ಟ್ ಅಲ್ಟಿಮೇಟ್. ಸೊ ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನ್ಗೆ ಬಂದು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇಲ್ಲಿ ಬರಲಿಕ್ಕೆ ನನ್ನ ಫ್ರೆಂಡೇ ಕಾರಣ. ಅವರು ಲಾಸ್ಟ್ ಟೈಮು ಬಂದಿದ್ರಂತೆ, ಹಾಗೆ ಅವರು ಹೇಳಿದರು ನೀವು ಒಂದು ಹೀಗೆ ಪ್ರೋಗ್ರಾಮ್ ಇದೆ ಹೋಗ್ತೀರಾ ಅಂತ. ಹಾಗೆ ಅವರು ಮತ್ತು ರಮ್ಯಾ ಅಂತ ಅವರು, ಹಾಗೆ ನನ್ನ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಶೋಭಕ್ಕ ಅಂತ. ಎಲ್ಲ ನಾವು ಸರೌಂಡಿಂಗ್ ಎಲ್ಲ ಹತ್ರ ಒಟ್ಟಿಗೆ ಮನೆ, ಏನೇ ಇದ್ರೂ ನಾವು 3 ಜನ ಒಟ್ಟಿಗೆ, ಏನು ಕಾರ್ಯಕ್ರಮ ಇದ್ದರೂ ಏನು ಇಲ್ಲಿ ಪ್ರೋಗ್ರಾಮ್ ಆದರೂ ನಾವು 3 ಜನ ಅಲ್ಲಿ ಪ್ರೆಸೆಂಟ್ ಇರ್ತೇವೆ. ಇನ್ಮೇಲೆ ಹಾಗಾದರೆ ನೀವು 3 ಜನನೂ ನಮಗೆ ಬಂದು ಅಡುಗೆ ಮಾಡಿ ಕೊಡಬೇಕು. ಯಾಕೆ ಅಂತ ಹೇಳಿದರೆ ಟೇಸ್ಟ್ ಸೂಪರ್ ಆಗಿದೆ. ಸೊ ನೀವು ಇಷ್ಟೊಳ್ಳೆ ಅಡುಗೆ ಮಾಡ್ತೀರಂದ್ರೆ ಅಕ್ಕಪಕ್ಕದವ್ರಿಗೂ ಕೂಡ ಹೇಳ್ಕೊಟ್ಟಿರ್ತೀವಿ. ನಮ್ಗಿಂತ ಜಾಸ್ತಿನೇ ಮಾಡ್ತಾರೆ. ಹಾಗಾದ್ರೆ ನೀವು ಈ ಥರ ಎಲ್ಲ ಹೇಳಬಾರ್ದಪ್ಪ. ಹಸಿವಾಗುವ ಟೈಮಲ್ಲಿ ಈ ಥರ ಎಲ್ಲ ಅವರು ಚೆನ್ನಾಗಿ ಮಾಡ್ತಾರೆ, ಇವರು ಚೆನ್ನಾಗಿ ಮಾಡ್ತಾರೆ ಅಂದರೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆ್ಯಂಡ್ ಅದಕ್ಕೂ ಹೆಚ್ಚಾಗಿ ಎದುರುಗಡೆ ಇಷ್ಟೊಳ್ಳೆ ಟೇಸ್ಟಿ ರೆಸಿಪಿ ನಮಗೆ ಇಟ್ಟಿದ್ದೀರಿ. ತುಂಬ ಚೆನ್ನಾಗಿದೆ ಮೇಡಮ್, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಕೂಡ ಬಂದು ನಮಗೆ ಒಳ್ಳೆ ಅಡುಗೆ ಹೇಳ್ಕೊಡಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆ ಹೇಳ್ಕೊಡೋದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕಿರುಕಾಣಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಧನ್ಯವಾದ. ಸೂಪರ್. ಸೊ 2 ಡಿಶ್ ಕೂಡ ತುಂಬ ಟೇಸ್ಟಿಯಾಗಿದೆ. ಸೊ ನೀವೆಲ್ಲ ಇದನ್ನು ಬೇಗ ನೋಟ್ ಮಾಡಿ ಇಟ್ಕೊಂಡಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.